ಪಾವಗಡ ತಾಲೂಕು ಗ್ರಾಮಾಂತರ ಬ್ಲಾಕ್ ಕಾಂಗ್ರೆಸ್ ಸಮಿತಿಯು ಇಂದು ನಿಡಿಗಲ್ ಗ್ರಾಮದ ವೀರಭದ್ರಸ್ವಾಮಿ ಸಮುದಾಯ ಭವನದಲ್ಲಿ ಗ್ರಾಮಾಂತರ ಬ್ಲಾಕ್ ಕಾಂಗ್ರೆಸ್ ಪದಾಧಿಕಾರಿಗಳ ಸಭೆಯನ್ನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಚ್.ವಿ. ವೆಂಕಟೇಶ್ರವರ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮವನ್ನು ಎಐಸಿಸಿ ಕಾರ್ಯದರ್ಶಿಗಳಾದ ಮಯೂರ್ ಜಯಕುಮಾರ್ ಅವರು ಉದ್ಘಾಟಿಸಿ ಚಾಲನೆ ನೀಡಿದರು. ಕಾಂಗ್ರೆಸ್ ಪಕ್ಷದ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಮತ್ತು ಗ್ರಾಮಾಂತರ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಸಭೆ ನಡೆಸಲಾಯಿತು ಹಾಗೂ ನೂತನ ಜಿಲ್ಲಾಧ್ಯಕ್ಷರಾದ ಶ್ರೀ ಚಂದ್ರಶೇಖರ ಗೌಡ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಈ ವೇಳೆ ಜಿಲ್ಲಾ ಮಹಿಳಾ ಅಧ್ಯಕ್ಷೆ ಗೀತಾ ರಾಜಣ್ಣನವರು, ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸುರೇಶ್ ಬಾಬುರವರು, ಶ್ರೀನಿವಾಸ್, ಭೋಜರಾಜರವರು, ಶಂಕರರೆಡ್ಡಿರವರು, ಕೋರ್ಟ್ ನರಸಪ್ಪನವರು, ಮೈಲಪ್ಪನವರು ಸೇರಿ ಇನ್ನೂ ಅನೇಕ ಮುಖಂಡರು ಉಪಸ್ಥಿತರಿದ್ದರು. ವರದಿ ರಾಮಪ್ಪ ಸಿಕ್ಕಿಪುರ, ಪಾವಗಡ. ಈ ಒಂದು ಪದಾಧಿಕಾರಿಗಳ ಸಭೆಯ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿರ್ತಕ್ಕಂಥ ನಮ್ಮ ಪಕ್ಷದ ಎಲ್ಲ ಮುಖಂಡರಿಗೂ ಧನ್ಯವಾದಗಳು. ಅದೇ ರೀತಿಯಾಗಿ ಈ ಒಂದು ಪದಾಧಿಕಾರಿಗಳ ಗ್ರಾಮಾಂತರ ಸಭೆಗೆ ಎಲ್ಲ ಆಗಮಿಸಿದ್ರ ನೀವೆಲ್ಲರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಈ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಗ್ರಾಮಾಂತರ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ಶ್ರೀಯುತ ವೆಂಕಟೇಶ್ ಅವರು ಮಾತನಾಡಿದ್ದಾರೆ. ಈ ಸಭೆಯ ಉದ್ದೇಶ 2023ರ ಚುನಾವಣೆಯಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂತ ಹಗಲಿರುಳು ಶ್ರಮಿಸ್ತಾ ಇದ್ದಾರೆ. ಅದಕ್ಕೆ ಮುಂದಿನ ದಿನಗಳಲ್ಲಿ ನಮ್ಮ ಜಿಲ್ಲೆಯಲ್ಲಿ ಶಕ್ತಿಶಾಲಿಯಾಗಿರುವುದು ಕಾಂಗ್ರೆಸ್ ಪಕ್ಷ ನಿಮ್ಮಗಳಿಂದ. ಏನು ನೀವು ಶ್ರಮಪಟ್ಟು ಪ್ರತಿಯೊಂದು ಬೂತ್ನಲ್ಲೂ ಸಹ ಕಮ್ಮಿ 300-400 ಕೋಟಿ ಲೀಡ್ ಏನ್ ಕೊಟ್ಟಿದ್ದಾರೆ ಹಿಂದಿನ ಚುನಾವಣೆಗಳಲ್ಲಿ. ಈಗ ಅದೇ ತರ ಪಕ್ಷವನ್ನ ಸಂಘಟನೆ ಮಾಡಬೇಕು. ಅದೇ ರೀತಿ ಮೆಂಬರ್ಶಿಪ್ ಅಭಿಯಾನದಲ್ಲಿ ನೀವು 44,000 ಮೆಂಬರ್ಶಿಪ್ ಮಾಡಿದ್ರೆ ನಿಮ್ಗೆಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ. ಮುಂಬರುವ ಏನು ಹಿಂದೆ 6 ಜಿಲ್ಲಾ ಪಂಚಾಯತಿಗೆ 6 ಗೆದ್ದಿದ್ವಿ, ಮುಂದೆ ಸಹ 6 ಗೆಲ್ಲಬೇಕು. ಮುನ್ಸಿಪಲ್ ಅಲ್ಲಿ 23ಕ್ಕೆ 20 ಮುನ್ಸಿಪಲ್ ಕೌನ್ಸಿಲರ್ಸ್ ನ ಗೆಲ್ಲಿಸಿದ್ವಿ. ಅದು ಮುಂದೆನೂ ಸಹ ಮುಂದೆ ಚುನಾವಣೆಗಳಲ್ಲೂ ಅದೇ ತರ ಗೆಲ್ಲಬೇಕು. 22 ತಾಲೂಕ್ ಪಂಚಾಯತಿಯಲ್ಲಿ 18 ತಾಲೂಕ್ ಪಂಚಾಯತಿ ಕಾಂಗ್ರೆಸ್ ಪಕ್ಷದ ಪಾಲಾಗಿತ್ತು. ಅದೇ ರೀತಿ ನಾವು ಎಲ್ಲಾ ಸಮಾಜಕ್ಕೂ ಈಗ SC ಯಲ್ಲಿ ಎಡಗೈಗೂ ಕೊಟ್ಟಿದ್ದೀವಿ, ಬಲಗೈಗೂ ಕೊಟ್ಟಿದ್ದೀವಿ ತಾಲೂಕ್ ಪಂಚಾಯತಿ ಅವಕಾಶ. ಪುರಸಭೆಯಲ್ಲೂ ಅಷ್ಟೇ ಒಂದು ಟರ್ಮ್ ಅಲ್ಲಿ 4 ಜನಕ್ಕೆ ತಾಲೂಕ್ ಪಂಚಾಯತಿಯಲ್ಲಿ SC ಯಲ್ಲಿ ಲೆಫ್ಟ್ ಟು ರೈಟ್ ಇಬ್ಬರಿಗೂ ಮಾಡಿದ್ದೀವಿ. ಪುರಸಭೆಯಲ್ಲೂ ಸಹ ಲೆಫ್ಟ್ ಟು ರೈಟ್ ಇಬ್ಬರಿಗೂ ಅನುಕೂಲ ಮಾಡಿಕೊಡ್ತೀವಿ. ಅದೇ ರೀತಿ ಸಾಮಾಜಿಕ ಏನಾದರೂ ಇದ್ರೆ ನಮ್ಮ ಪಾವಗಡ ಕಾಂಗ್ರೆಸ್ ಅಲ್ಲಿ ಇದೆ ಅಂತ ಹೇಳಿ ಅದು ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ ಸಾಧ್ಯ, ಸಾಮಾಜಿಕ ಯಾವ ಪಕ್ಷದಲ್ಲೂ ಸಾಧ್ಯವಿಲ್ಲ. ನಮ್ಮ ಮಯೂರ ಜಯಕುಮಾರ್ ಸಾಹೇಬರು 15-20 ದಿವಸ ಏನು ನಮ್ಮ ಭಾರತ್ ಜೋಡೋ ಯಾತ್ರೆಗೆ ಅವರು ಶ್ರಮಪಟ್ಟು ಎಲ್ಲ ಮಲ್ಕೊಂಡಿದ್ರು ನಮ್ಮ ಜಿಲ್ಲೆಯಲ್ಲಿ. ಅಂತವರೆಲ್ಲ ಬೆಂತಟ್ಟಿ ಎಬ್ಬರಿಸಿ ಭಾರತ್ ಜೋಡೋಗೆ 100 ಬಸ್ ಬಂದಿದ್ರು. ನೀವು 100 ಜನ ಬಸ್ ಅಲ್ಲಿ ನೀವೆಲ್ಲ ಆಗಮಿಸಿದ್ದಕ್ಕೆ ನಿಮ್ಮೆಲ್ಲರಿಗೂ ಸಾಧ್ಯ ನಮಸ್ಕಾರ. ಯಾಕಂತಂದ್ರೆ ಪಕ್ಷ ಸಂಘಟನೆ ಮುಖ್ಯ. ಅದರಿಂದ ತಾವೆಲ್ಲರೂ ಅದು ಬೃಹತ್ ಸಮಾವೇಶ ಈ ಪಾವಗಡದಲ್ಲಿ ಕಮ್ಮಿ ಜನ ಅಂದ್ರೆ ನಾನು ಅರೇಂಜ್ ಮಾಡಿರೋ ಫಂಕ್ಷನ್ ಅಲ್ಲಿ ಇದೇ ಫಸ್ಟ್ ಒಂದು 100 ಜನ ಒಳಗಡೆ ಕಾರ್ಯಕ್ರಮ ಮಾಡಿರೋದು ಪ್ರತಿ. ಯಾಕಂದ್ರೆ ಮಯೂರ ಜಯಕುಮಾರ್ ಸಾಹೇಬರು ಬ್ಲಾಕ್ ಏನು ಪಂಚಾಯತಿ ಅಧ್ಯಕ್ಷರು, ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಸದಸ್ಯರು ಮಾಡಿದ್ರು. ಆದ್ರಿಂದ ನಾನು ಎಲ್ಲರನ್ನೂ ಕರೆಯಕ್ಕಾಗಿಲ್ಲ. ಮುಂದಿನ ತಿಂಗಳು DK ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು, ಮಯೂರ ಜಯಕುಮಾರ್ ಸಾಹೇಬರು ಎಲ್ಲ ಕರೆಸಿ 30,000-40,000 ಜನ ಸೇರಿಸಿ ಅದ್ದೂರಿ ಕಾರ್ಯಕ್ರಮ ಮಾಡ್ತೀನಿ ಅಂತ ಹೇಳಿ ಕೇಳ್ತಾ, JDS ನಮ್ಮ ಏನು ಕುಮಾರಸ್ವಾಮಿ ರೋಡ್ ಶೋ ಮಾಡ್ಕೊಂಡು ಹೋದ ಅದ್ರ 5ರಷ್ಟು ಜನ ಸೇರಿಸಬೇಕು. ನಮ್ದು ಪ್ರತಿಷ್ಠೆ. ಯಾಕಂತಂದ್ರೆ ಪಾವಗಡ ಬಲಿಷ್ಠವಾಗಿ ಕಾಂಗ್ರೆಸ್ ಇದೆ ಅನ್ನೋದು ನಾನೊಂದು ಡೇಟ್ ನಿಗದಿಪಡಿಸ್ಕೊಂಡ್ ಬರ್ತೀನಿ. ಅವಾಗ ಒಂದು 30-40 ಸಾವಿರ ಜನ ಸೇರಿಸಿ ನಾವು ಪಾವಗಡದಲ್ಲಿ ಶಕ್ತಿ ತೋರಿಸಬೇಕಾಗಿ ತಮ್ಮನ್ನು ಕೇಳ್ಕೊಂಡು
ಈ ಒಂದು ಸಭೆ ಅಟೆಂಡ್ ಆಗಿ ಜಯಕುಮಾರ್ ಸಾಹೇಬರು ಹಿರಿಯೂರಿಗೆ ಹೋಗ್ಬೇಕು. ಇನ್ನ ಒಂದು ಸಭೆ ಕಾಗೋಡದಲ್ಲಿದೆ. ಆದ್ರಿಂದ ದಯವಿಟ್ಟು ನಮ್ಮ ಮಾನ್ಯ ನೂತನ ಜಿಲ್ಲಾಧ್ಯಕ್ಷರು ಎಡೆಯರ್ ಮಾತಾಡ್ತಾರೆ. ಅವರಾದ್ಮೇಲೆ ಜಯಕುಮಾರ್ ಸಾಹೇಬರು ತಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ. ನನ್ನ ಭಾಗ್ಯ ಅಂತ ಈಗಾಗಲೇ ನನಗೆ ಒಬ್ಬ ಹಿಂದುಳಿದ ವರ್ಗ ಬಲ್ಲ ಸಮುದಾಯದ ಹುಡುಗನಿಗೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರನ್ನಾಗಿ ಮಾಡಿರೋದಕ್ಕೆ ನಮ್ಮ ಪಾವಗಡದ ಶಾಸಕರಾದ ವೆಂಕಟರಮಣವರು ಸಹ ದಾಳಿ ಕೊಟ್ಟಿರುವಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇವೆ. ಸ್ನೇಹಿತರೆ, ಕಾಂಗ್ರೆಸ್ ಪಕ್ಷ ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು. ಏಕೆಂದ್ರೆ ನಾನೇ ಅದಕ್ಕೆ ನಿದರ್ಶನ. ನನ್ನಂತ ಸಮಾಜದಿಂದ ಬಂದಂತವ್ರಿಗೂ ಈ ಜಿಲ್ಲೆಯ ಅಧ್ಯಕ್ಷ ಸ್ಥಾನ ಸಿಗುತ್ತೆ ಅಂದ್ರೆ ಅದು ಬೇರೆ ಪಕ್ಷದಲ್ಲಿ ಸಿಗಕ್ಕೆ ಯಾವತ್ತೂ ಸಾಧ್ಯ ಇಲ್ಲ. ಒಂದು ಹಿಂದುಳಿದ ವರ್ಗದಲ್ಲಿ ಬಂದಿರ್ತಕ್ಕಂಥ ಒಬ್ಬ ಹುಡುಗನಿಗೆ ಕಾಂಗ್ರೆಸ್ ಪಕ್ಷ ಗುರುತಿಸಿರೋದಕ್ಕೆ ಅದಕ್ಕೆ ನೀವುಗಳೆಲ್ಲ ಕಾರಣ ಅಂತ ಹೇಳ್ತಾ, ನೀವುಗಳು ಕಾಂಗ್ರೆಸ್ ಪಕ್ಷವನ್ನು ಸದೃಢವಾಗಿ ಈ ಭಾಗದಲ್ಲಿ ಏನು ಎಲ್ಲ ಸಮುದಾಯ ಇರ್ಬೋದು, ಹಿಂದುಳಿದ ವರ್ಗ ಸಮುದಾಯ ಇರ್ಬೋದು, ಎಲ್ಲರೂ ಕಾಂಗ್ರೆಸ್ ಪಕ್ಷನ ಬೆಂಬಲಿಸೋದ್ರ ಮುಖಾಂತರ ನನಗೆ ಶಕ್ತಿ ತುಂಬಬೇಕಂತ ಈ ಸಭೆ ಮೂಲಕ ಕೇಳೋದಕ್ಕೆ ಇಷ್ಟಪಡ್ತೀನಿ. ಬಂಧುಗಳೇ, ಈಗಾಗಲೇ ವೈದ್ಯ ಜಯಕುಮಾರ್ ಸರ್ ಬಂದಿರೋದು ನಿಮ್ಮಗಳ ಏನು ಬ್ಲಾಕ್ ಸಮಿತಿ ಇದೆ, ಪಂಚಾಯತಿ ಸಮಿತಿ ಇದೆ ನೋಡೋದಕ್ಕೆ ನೀವೆಲ್ಲ ಒಂದು ಅರ್ಥ ಮಾಡ್ಕೋಬೇಕು. AICC ಅಂದ್ರೆ ಅಖಿಲ ಭಾರತ ಕಾಂಗ್ರೆಸ್ ನೋಡೋದಕ್ಕೆ ಡೆಲ್ಲಿಗೆ ಹೋಗ್ಬೇಕಾಗಿತ್ತು, KPCC ನೋಡೋಕೆ ಬೆಂಗಳೂರಿಗೆ ಹೋಗ್ಬೇಕಾಗಿತ್ತು. ಇವತ್ತಿನ ಸ್ಥಿತಿಯಲ್ಲಿ ಒಂದು ಬ್ಲಾಕ್ ಹಿಡಿದಲ್ಲ ಅಂತ ಒಂದು ಹೋಬಳಿಗೆ AICC ಹುಡುಕಿ ಬಂದಂದ್ರೆ ನೀವು ಅರ್ಥ ಮಾಡ್ಕೋಬೇಕು. ಕಾಂಗ್ರೆಸ್ ಪಕ್ಷದ ಬಡವರಿಗೆ, ಕಾಂಗ್ರೆಸ್ ಪಕ್ಷದ ಶ್ರೇಯೋಭಿವೃದ್ಧಿಗೆ ಎಷ್ಟು ನಿಷ್ಠೆಯಿಂದ ಅಖಿಲ ಭಾರತ ಕಾಂಗ್ರೆಸ್ ಮಾತಾಡ್ಬೇಕು ಅಂತ ನೀವು ತಿಳ್ಕೋಬೇಕಾಗಿದೆ. ಯಾಕಂದ್ರೆ ಡೆಲ್ಲಿಗೆ ಮಾತ್ರ AICC ಮಾಡಕ್ಕಾಗ್ತಿತ್ತು. ಇಂಥ ಸಂದರ್ಭದಲ್ಲಿ ಹಿಡಿದಲ್ಲ ಅಂತ ಹೋಗ್ಲಿಕ್ಕೆ ಬಂದು ನಿಮ್ಮ ಕಷ್ಟ ಸುಖ ಏನು, ಪಕ್ಷದ ಸಂಘಟನೆ ಏನು ಅಂತ ವಿಚಾರ ಮಾಡೋದಕ್ಕೆ ಈಗ ಅವ್ರು ಬಂದಿದ್ದಾರೆ. ಅವ್ರು ನಿಮ್ಮ ಕುರಿತು ಮಾತಾಡ್ಬೇಕಾದ್ರೆ ಅದರ ಪೂರ್ಣ ವಿವರ ನಿಮಗೆ ಗೊತ್ತಾಗುತ್ತೆ. ನಾನಾದ್ರೂ ತಮ್ಗಳ ಇಷ್ಟೇ 11 ಕ್ಷೇತ್ರ ಏನು ತುಮಕೂರು ಜಿಲ್ಲೆ 12 ಕ್ಷೇತ್ರ ಇದೆ. 11 ಕ್ಷೇತ್ರಗಳು ಕಾಂಗ್ರೆಸ್ ಗೆಲ್ಲಬೇಕು